ಸತ್ಯವಂತರಿಗಿದು ಕಾಲವಲ್ಲ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಕಂಡಂಥ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಡಿ.ಕೆ. ರವಿ ಅವರು ಅನುಮಾನಾಸ್ಪದವಾಗಿ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿರುವಂಥದ್ದು ಸೋಮವಾರ ನಿನ್ನೆ ಸಂಜೆ ನಡೆದಂತಹ ಘಟನೆ. ಈ ಘಟನೆಯನ್ನು ಇಡೀ ರಾಜ್ಯದ ಜನ ಇವತ್ತು ಬಹಳ ಆಕ್ರೋಶಭರಿತರಾಗಿ ಪ್ರತಿಭಟಿಸಿದ್ದಾರೆ. ಯಾವ ರೀತಿ ಸಾವುಂಟಾಗಿದೆ ಅನ್ನೋದರ ಬಗ್ಗೆ ನಮಗೆ ಒಂದು ಸ್ಪಷ್ಟವಾದಂಥ ಉತ್ತರವನ್ನು ಸರ್ಕಾರ ಕೊಡಬೇಕು. ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು, CBI ತನಿಖೆಯನ್ನು ಮಾಡಿಸಬೇಕು. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗೆ ಕೆಲಸವನ್ನು ಮಾಡದಂಥ ಒಂದು ವಾತಾವರಣವನ್ನು ನಿರ್ಮಿಸಿ ಇಟ್ಟಿದೆ. ಈ ಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಮಾಫಿಯಾಗಳಿರ್ಬೋದು ಮತ್ತು ಒಂದಷ್ಟು ಭ್ರಷ್ಟ ಅಧಿಕಾರಿ ವರ್ಗದವರು ಮತ್ತು ಜನಪ್ರತಿನಿಧಿಗಳು ಸೇರಿಕೊಂಡು ದಕ್ಷ ಅಧಿಕಾರಿಗಳನ್ನು ಒಬ್ಬೊಬ್ಬರನ್ನಾಗಿ ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಹಲವಾರು ಅಧಿಕಾರಿಗಳೊಂದಿಗೆ ಈ ರೀತಿಯ ವರ್ತನೆ ಈ ಹಿಂದೆ ಕೂಡ ನಡೆದಿತ್ತು. ಇದು ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಡಿ.ಕೆ. ರವಿ ಅವರು ಇವತ್ತು ನಿನ್ನೆ ರಾತ್ರಿ ಮೃತಪಟ್ಟಿರುವಂಥದ್ದು. ನೇಣು ಬಿಗಿದ ಸ್ಥಿತಿಯಲ್ಲಿ ಅವರು ಪತ್ತೆ ಆಗಿರುವಂಥದ್ದು. ಆದರೆ ನೇಣು ಬಿಗುವಂಥ ಒಬ್ಬ ದುರ್ಬಲ ಹೃದಯದ ಮನುಷ್ಯ ಅವರಲ್ಲ ಅನ್ನುವಂಥ ಮಾತನ್ನು ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಮತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆದಿರುವಂಥದ್ದು. ವಿಧಾನಸಭೆಯ ಒಳಗಡೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆಗಳು ನಡೆದಿವೆ. ಹಲವಾರು ಮಂದಿ ಕಣ್ಣೀರನ್ನು ಸುರಿಸಿದ್ದಾರೆ. ಆದರೆ ಕೆಲವಾರು ಮಂದಿ ನಿದ್ದೆಗೆ ಜಾರಿದ್ರು, ಬಹಳ ದೀರ್ಘಕಾಲದ ನಿದ್ದೆಗೆ ಜಾರಿದ್ರು ಅನ್ನುವಂಥದ್ದು. ಅವರಿಗೆ ಎಚ್ಚರಿಕೆ ಆಗಲಿಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಗದ್ದಲ ಆಗ್ತಾ ಇದೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಸರಣಿಯಾಗಿ ಪ್ರತಿಭಟನೆಗಳು ನಡೀತಾ ಇದೆ. ಜಿಲ್ಲೆಯನ್ನು ಬಂದ್ ಮಾಡಿದ್ರು ಕೂಡ ಕೆಲವೊಂದು ಜನಪ್ರತಿನಿಧಿಗಳು, ರಾಜ್ಯದಲ್ಲಿ ಜವಾಬ್ದಾರಿಯುತವಾದಂತಹ ಸಚಿವರು ಅಲ್ಲೇ ಪಕ್ಕದಲ್ಲಿ ವಿಧಾನಸಭೆಯಲ್ಲಿ ಗಾಢವಾದ ನಿದ್ದೆಗೆ ಜಾರಿ ಗೊರಕೆಯನ್ನು ಹೊಡಿತಾ ಇರುವಂತಹ ದೃಶ್ಯಗಳು ಕೂಡ ಇವತ್ತಿನ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ವಿ. MJ ಹೆಗಡೆ ಅವರೇ, ನಿಮ್ಗೆ ಏನು ಅನಿಸ್ತಾ ಇದೆ ಈ ರೀತಿಯ ಒಂದಷ್ಟು ಹೊಣೆಗೇಡಿ ನಾಯಕರನ್ನು ಕಂಡಾಗ? ನೋಡಿ, ನಮ್ಮಲ್ಲಿ ಈ ರಾಜಕಾರಣದಲ್ಲಿ ರಾಜಕೀಯ ನಾಯಕರು ಅಂತ ಏನು ಬೆಳೆದಿದ್ದಾರೆ, ಇವರಿಗೆಲ್ಲ 1 ಟರ್ಮು 2 ಟರ್ಮು 3 ಟರ್ಮು 4 ಟರ್ಮು ಕೊಟ್ಟು ಅವರಿಗೆ ಸುಸ್ತಾಗಿದೆ. ಆದರೆ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಇದು ಈ ಸಾಂಪ್ರದಾಯಿಕ ರಾಜಕಾರಣಿಗಳನ್ನೆಲ್ಲ ಒಮ್ಮೆ ಗುಂಡಾಂತರ ಮಾಡದಿದ್ರೆ ಇಂಥವರೇ ಜಾಸ್ತಿ ಆಗುತ್ತೆ. ಯಾಕೆ, ಈ ಒಂದು ಬಾಳೆಹಣ್ಣಿನ ಥಿಯರಿ ಉಂಟು ನಮ್ಮ ಇಕನಾಮಿಕ್ಸಲ್ಲಿ ಕಲ್ತದ್ದು. ನಾವು ಒಂದು ಬಾಳೆಹಣ್ಣು ಹಸಿವಾದಾಗ ಬೇಕೇ ಬೇಕು, 2ನೇ ಬಾಳೆಹಣ್ಣು ತಿನ್ನುವ ಅಂತ ಆಗ್ತದಂತೆ, 3ನೇದು ತಿಂದ ಮೇಲೆ ಸಾಕು ಅಂತ, 4ನೇ ತಿಂದ ಮೇಲೆ ವಾಂತಿ ಆಗ್ತದೆ. ಇವರೆಲ್ಲ ವಾಂತಿಯ ಸ್ಟೇಜಿಗೆ ಬಂದವರು. ಇವ್ರಿಗೆ ಏನು ಬೇಡ, ಇನ್ನು ಇವರನ್ನ ಪಕ್ಷದಲ್ಲಿ ಯಾರು ಗಮನಿಸೋದು ಇಲ್ಲ, ಇವರು ಎಕ್ಸ್ಪೈರ್ಡ್ಗಳು ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇವರು ಈ ರೀತಿ ವರ್ತಿಸ್ತಾ ಇದ್ದಾರೆ. ನಮ್ಗೆ ಸಾಕು, ನಾವು ಮಾಡೋದೆಲ್ಲ ಮಾಡಿ ಆಗಿದೆ ಸ್ವಾಮಿ. ಈಗ BJPಯಲ್ಲಿ, ಕಾಂಗ್ರೆಸ್ ಅಲ್ಲಿ, ದಳದಲ್ಲಿ ಇಂಥ ಅನೇಕ ಜನರನ್ನು ನೋಡ್ತೇವೆ. ಇವರಿಗೆಲ್ಲ ಏನಾಗಿದೆ ಅಂದ್ರೆ, ಅವರಿಗೆ ಪಾರ್ಟಿಯ ಬಗ್ಗೆ ಕನ್ಸರ್ನ್ ಇಲ್ಲ, ಜನರ ಬಗ್ಗೆ ಬಿಡಿ, ಅವರವರ ಪಾರ್ಟಿಯ ಬಗ್ಗೆಯೂ ಕನ್ಸರ್ನ್ ಇಲ್ಲ. ನಮ್ಮದಾಯ್ತು, ನಾವು 2 ಕೈಲೂ ಉಂಡು ತೇಗಿ ಕೈ ತೊಳೆದುಕೊಂಡು ಮುಖ ಒರೆಸಿಕೊಂಡು ಬೀಡ ಹಾಕಿ ಕೂತಾಯ್ತು. ಇನ್ನು ಅಡಿಗೆ ಮನೆಯಲ್ಲಿ 3ನೇ ಪಂಕ್ತಿಗೆ ಹೋಗೋರು ಇರುವುದು, 3ನೇ ಪಂಕ್ತಿಗೆ ಹೋಗಿ ಏನಾದರೂ ಮಾಡ್ಕೊಳ್ಳಿ, ಇದ್ದ ಸಾರಿಗೆ ನೀರು ಹಾಕಿ ಊಟ ಮಾಡಿ, ಉಪ್ಪಿಲ್ಲದಿದ್ರೆ ಉಪ್ಪಿಲ್ಲ, ಏನಾದರೂ ಮಾಡಿ ಹೇಳುವ ಮನಸ್ಥಿತಿಗೆ ತಲುಪಿದರೆ ಸಂತೆಯಲ್ಲಿ ನಿದ್ರೆ ಮಾಡುವ ಚಿಂತೆ ಇಲ್ಲ ಇವತ್ತು. ಮತ್ತೆ ಇಲ್ಲಿಯಾದ್ರೆ ಇಂಥ ಒಂದು ಗಂಭೀರ ಪರಿಸ್ಥಿತಿಯಲ್ಲೂ ದೇಶಪಾಂಡೆ ರಮನ್ ಹತ್ರ ನಿದ್ರೆ ಮಾಡ್ತಾರೆ ಅಂತಂದರೆ ಇವ್ರು ಏನು ಹೇಳ್ಬೇಕು ಹೇಳಿ? ಅದಕ್ಕೋಸ್ಕರ ಅವರೇ ಅಂತ ಅರ್ಥ ಮಾಡಿಕೊಳ್ಬೇಕು. ನಮಗೆ ಸಾಕು, ಈ ಸಾಕು ಹೇಳುವಂಥ ಮನಸ್ಥಿತಿಗೆ ಇಂಥವರೆಲ್ಲ ಹೋದರೆ ಬಹುಶಃ ರಾಜಕೀಯದಲ್ಲಿ ಸ್ವಲ್ಪ ಹೊಸ ಗಾಳಿ ಬರ್ಬೋದು. ಇಲ್ಲ, ಜನ ಏನು ಮಾಡಬೇಕು, ಈ ತುಂಡು ಗುತ್ತಿಗೆ ತಗೊಂಡವರನ್ನೆಲ್ಲ ಆಯಾ ಕ್ಷೇತ್ರದಲ್ಲಿ ಕೊನೆಯ ಪಕ್ಷ ನನ್ನ ಅಭಿಪ್ರಾಯ 2 ಟರ್ಮ್ 2 ಅಥವಾ 3 ಟರ್ಮ್ ಮ್ಯಾಕ್ಸಿಮಮ್. ಆಮೇಲೆ ನಾವು ಮತ್ತೆ ಓಟು ಕೊಡೋದುಂಟಲ್ಲ, ದೊಡ್ಡ ಮೂರ್ಖತನ. ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆಯೇ ಮುಂದುವರೆದುಕೊಂಡು ಬಂದಿದೆ. ಹೌದೌದು, ಆ ಬದಲಾವಣೆ ಮಾಡಿದ ಚುನಾವಣೆ ಯಾಕೆ? ನಾನು ಹೇಳಿದೆ, ನೀವೊಂದು ಕೆಲಸ ಮಾಡಿ, ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯನ್ನು ಟೆಂಡರ್ ಕರೆದು ಬಿಡಿ ಅಂತ. ಟೆಂಡರ್ ಕರೆದು ಆಮೇಲೆ ಅವನ ಮಗ 20 ವರ್ಷಕ್ಕೋ ಬಿಟ್ಟುಬಿಡಿ, 20 ವರ್ಷಕ್ಕೋ 30 ವರ್ಷಕ್ಕೋ ಅಪ್ಪ ಸತ್ತ ಮೇಲೆ ಮಗನಿಗೆ, ಹೆಂಡತಿಗೆ ಪ್ರಾಯ ಇದ್ರೆ ಹೆಂಡತಿಗೆ ಕೊಟ್ಟು ಬಿಡಿ. ನೀವು ಸುಮ್ಮನೆ ಯಾಕೆ ಚುನಾವಣೆ ಮಾಡುದು? ಅದಕ್ಕೋಸ್ಕರ ಹೇಳುದು, ಅದೇ ಅವರಿಗೆ ತಲೆಗೇರಿರುವುದು. ನಾನು ಏನು ಮಾಡಿದ್ರು ಗೆಲ್ತೇನೆ, ಏನು ನಿದ್ರೆ ಮಾಡಿದ್ರು ಗೆಲ್ತೇನೆ, ಇದಕ್ಕೆ ವಿಧಾನಸೌಧಕ್ಕೆ ಹೋಗೋದಿದ್ರು ಗೆಲ್ತೇನೆ. ಹಾಗಾಗಿ ಏನಿಲ್ಲದಿದ್ರು ನಮಗೆ ಏರ್ಪೋರ್ಟಿಗೆ ಬರುವಾಗ ಕಾರ್ಯಕರ್ತರು ಜೈ ಹಾಕ್ತಾರೆ, ನೀವು ಕ್ಯಾಮ್ರಾ ಹಿಡ್ಕೊಂಡು ಓಡ್ತೀರಿ. ಮರುದಿವಸ ನಿಮ್ಮ ಪೇಪರ್ಗಳಲ್ಲಿ ಮರುದಿವಸ ಅವ್ರದ್ದು ಒಂದು ಹೇಳಿಕೆ ದೊಡ್ಡದಾಗಿ ಬರ್ತದೆ. ದೇ ಆರ್ ಅವೇರ್ ಆಫ್ ಆಲ್ ದಿಸ್, ಸೊ ದೇ ಆರ್ ನಾಟ್ ಬಾದರ್ಡ್, ದೇ ಆರ್ ನಾಟ್ ಕನ್ಸರ್ನ್. ಅದಕ್ಕೆ ಅವರಿಗೆ ನಿದ್ರೆ ಬರ್ತದೆ. ಬಹುಶಃ ಎಲ್ಲೇ ಮರಣ ಆದರೂ ನಿದ್ರೆ ಬರ್ತದೆ ಅನ್ನೋ ನನಗೊಂದು ಡೌಟ್. ಹೌದು, ಕಿರಣ್ ಮಂಜನಬೈಲು ಅವರು ಹೇಳ್ತಾ ಇದ್ರು. ಅಂದರೆ
ಈ ಒಂದು ರೀತಿಯ ಜವಾಬ್ದಾರಿ ಇಲ್ಲದಂತ ಬೇಜವಾಬ್ದಾರಿಗಳೇ ಹೆಚ್ಚಿ ತುಂಬಿರುವುದರಿಂದಾಗಿ ಇಂತಹ ಘಟನೆಗಳೆಲ್ಲ ನಡೀತಾ ಇದೆ ನನಗೆ ಅಂತ ಅನಿಸ್ತಾ ಇದೆ. ಅದೇ ಹೆಗಡೆಯವರ ಮಾತಿಗೆ ನಂದು ಕೂಡ ಕೆಲವು ಅಂಶಗಳಲ್ಲಿ ಸಹಮತ ಇದೆ. ಯಾಕಂತೇಳಿದ್ರೆ ಅವರಿಗೆ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಈ ದೇಶದ ಒಬ್ಬ ಪ್ರಭುವಾಗಿ ಬದ್ಧತೆಯೇ ಇಲ್ಲ ಅನ್ನುವಂಥದ್ದು. ಮತ್ತೆ ವಿಧಾನಸಭೆ ಅನ್ನುವಂಥದ್ದು ಮೊಬೈಲ್ ಚಿತ್ರ ನೋಡ್ಲಿಕ್ಕೆ ಅಥವಾ ನಿದ್ದೆ ಮಾಡ್ಲಿಕ್ಕೆ ಇರುವಂತಹ ಜಾಗ ಅಲ್ಲ. ರಾಜ್ಯದ ದೇಶದ ಗಹನವಾದಂತಹ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು, ಅಲ್ಲಿ ಒಂದು ಪರಿಹಾರ ಕಂಡುಕೊಡ್ಬೇಕು. ಈ ನಿದ್ದೆ ಮಾಡುವವರಾದ್ರೆ ವಿಧಾನಸಭೆಗೆ ಯಾಕೆ ಹೋಗಿ ನಿದ್ದೆ ಮಾಡಬೇಕು? ಇಲ್ಲಿ ಒಂದ್ ಕಡೆ ನಿದ್ದೆ ಮಾಡಿ ಗಾಡಿಯಲ್ಲೂ ಮಲಗಬಹುದು, ಬೀದಿಯಲ್ಲೂ ಮಲಗಬಹುದು. ಎಸ್, ಇಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ರಿಯಲ್ ಎಸ್ಟೇಟ್ ಮತ್ತು ಮರಳು ಮಾಫಿಯಾ ದಂಧೆಕೋರರಿಗೆ ಸಿಂಹ ಸ್ವಪ್ನರಾಗಿದ್ದಂತಹ ಕುಣಿಗಲ್ ಸಮೀಪದ ಹುಲಿಯೂರು ದುರ್ಗ ಮೂಲದ ದಕ್ಷ IAS ಆಫೀಸರ್ DK ರವಿ ಅವರು ಸೋಮವಾರ ನಿಗೂಢವಾಗಿ ಸಾವನ್ನಪ್ಪಿರುವಂಥದ್ದು. ಇವರ ಸಾವಿನ ಬಗ್ಗೆ ಹಲವಾರು ವಿಭಿನ್ನ ಮುಖಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಕೂಡ ಮರಳು ಮಾಫಿಯಾ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಿಸ್ತಾ ಇದೆ, ಅಥವಾ ಇಲ್ಲಿ ಕೂಡ ಒಂದಷ್ಟು ನೈಸರ್ಗಿಕ ಸಂಪನ್ಮೂಲವನ್ನು ಕೊಳ್ಳೆ ಹೊಡೆಯತಕ್ಕಂಥ ದೊಡ್ಡ ಮಟ್ಟದ ಒಂದು ಮಾಫಿಯಾ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದಕ್ಕೆ ವ್ಯವಸ್ಥಿತವಾಗಿ ಇಲಾಖೆ ಇರ್ಬೋದು ಅಥವಾ ಒಂದಷ್ಟು ರಾಜಕೀಯದಲ್ಲಿರ್ತಕ್ಕಂಥ ಒಂದೆರಡು ಮಂದಿಗಳ ಅವರ ಮೇಲೆ ಕೃಪಾ ಕಟಾಕ್ಷ ಅನ್ನುವಂಥದ್ದು ನಿರಂತರವಾಗಿ ಇದೆ. ಯಾವುದೇ ಅಧಿಕಾರಿ ಬಂದರೂ ಕೂಡ ಅವರನ್ನು ಮುರಿಯೋದು ಸಾಧ್ಯ ಆಗೋದಿಲ್ಲ, ಬದಲಾಗಿ ಅಧಿಕಾರಿಯೇ ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ. ಈ ಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಎಲ್ಲ ಮಾಫಿಯಾಗಳನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೇ ಪ್ರಕರಣವನ್ನು ಇಟ್ಟುಕೊಂಡು ಒಂದು ದೊಡ್ಡ ಹೋರಾಟ ಆಗಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಖಂಡಿತ ಆಗಬೇಕಾಗಿದೆ. ಆದರೆ ಈ ಸಮಾಜವನ್ನು ಎಲ್ಲರೂ ಒಗ್ಗಟ್ಟಾಗಿ ಈ ವ್ಯವಸ್ಥೆಗೆ ವಿರುದ್ಧವಾಗಿ ಸೆಟೆದು ನಿಲ್ಲಬೇಕು. ಎಸ್, MG ಹೆಗಡೆ ಅವರೇ, ತಾವೇನು ಹೇಳ್ತೀರಿ? ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೇ ಒಂದು ಪ್ರಕರಣವನ್ನ ನಾವು ಹೋರಾಟ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ? ವಿಶೇಷವಾಗಿ ವಿದ್ಯಾರ್ಥಿಗಳು ಒಂದು ದಿವಸ ಆದರೂ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ನಾಯಕರಿಗೆ ವಿನಂತಿ ಮಾಡಿಕೊಳ್ತೇನೆ. ಜೊತೆಗೆ ಇವತ್ತು 6:15 ನಾವು ಟೌನ್ ಹಾಲಲ್ಲಿ ಮಂಗಳೂರಿನವರೆಲ್ಲ ಸೇರ್ತಾ ಇದ್ದೇವೆ. ಆದಷ್ಟು ಜನ ಬಂದು ಇಂಥ ಪ್ರತಿಭಟನೆಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಧ್ವನಿಯನ್ನು ಮೂಡಿಸದಿದ್ರೆ ಇದು ತುಂಬ ಕೆಟ್ಟ ಒಂದು ಸಂದೇಶ ಇಂಥ ಭ್ರಷ್ಟರಿಗೆ ಪ್ರತಿಭಟನೆಯನ್ನ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ, ಅದು ಅವರ ರಾಜಕೀಯ ಹಿತಾಸಕ್ತಿಗಾಗಿ ಮಾಡಬಹುದು. ಆದರೆ ರಾಜಕೀಯ ರಹಿತವಾಗಿ ಇಡೀ ಒಂದು ಪ್ರಾಮಾಣಿಕವಾದಂಥ ಒಂದು ಸುರಕ್ಷಿತವಾದಂಥ ಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಇಂಥ ದಕ್ಷ ಅಧಿಕಾರಿಗಳಿಗೆ ಒಂದಷ್ಟು ಅವರಲ್ಲಿ ನೈತಿಕ ಮನೋಬಲವನ್ನು ತುಂಬುವಂಥ ನಿಟ್ಟಿನಲ್ಲಿ ಎಲ್ಲ ನಾಗರಿಕರು ಕೂಡ ಸೇರಿ ಒಂದು ಪ್ರತಿಭಟನೆಯನ್ನು ಆಯೋಜಿಸಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ MG ಹೆಗಡೆ ಅವರೇ? ಖಂಡಿತವಾಗಿಯೂ ಅದನ್ನೇ ಇವತ್ತು ಸಾಂಕೇತಿಕವಾಗಿ ನಾವು ಟೌನ್ ಹಾಲ್ ಎದುರು ಒಂದು ತುಳುನಾಡ ರಕ್ಷಣಾ ವೇದಿಕೆ ಸೇರಿದಾಗ ಅನೇಕ ಸಂಘಟನೆಗಳು ಸೇರಿಕೊಂಡು ಕಾರ್ಯಕ್ರಮ ಇವತ್ತಿದೆ. ಹಾಗೆ ಅದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಆದರೆ ನಮ್ಮಲ್ಲಿ ದುರಂತ ಏನು ಅಂತಂದರೆ ಈ ರೀತಿಯ ಹೋರಾಟಕ್ಕೆ ಕೂಡ ಜನರನ್ನು ಕರೆದ್ರೆ ನಮ್ಮ ಹತ್ರ ಬಸ್ ವ್ಯವಸ್ಥೆ ಮಲ್ತದಾರ ಬೊಕ್ಕ ಮಧ್ಯಾಹ್ನದ ಟೈಮ್ ಅಂದರೆ ಒಣಸು ಉಂಡ ಈಗ ಸುಮ್ಮನೆ ಬಾರಿ ಕೂಲಾಗಿ ಕೇಳ್ತಾರೆ. ಏನು ಮಾಡೋದು ಹೇಳಿ ಸ್ವಾಮಿ? ಹಾಗಾಗಿ ಹಾಗೆ ಹೇಳಿ ಹೋರಾಟದ ಮನೋಭಾವ ಜನರಲ್ಲಿ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಏನಾಗಿದೆ ಅಂತ ಅರ್ಥ ಆಗುದಿಲ್ಲ ಯಾರು ಕೂಡ. ಹೌದೌದು, ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಹೋರಾಟಕ್ಕೆ ಇಳಿಯೋರು ಇದ್ದಾರೆ. ಈಗ ಒಮ್ಮೊಮ್ಮೆ ತೀರಾ ಸ್ಪಿರಿಟ್ ಬಂದರೆ ನೇತ್ರಾವತಿಯ ಸಂದರ್ಭದಲ್ಲಿ ತನ್ನಿಂದ ತಾನೇ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ ಮಾಡಿಬಿಟ್ರು ಜನ. ಆದರೆ ಈ ರೀತಿಯಾದಂಥ ಸಂದರ್ಭಗಳು ಬಂದಾಗ ಜನ ರಿಯಾಕ್ಟ್ ಮಾಡುವಾಗ ಅವರಿಗೆ ವಿಷಯದ ಕೊರತೆ ಇದ್ದ ಹಾಗೆ ರಿಯಾಕ್ಟ್ ಮಾಡ್ತಾರೋ, ಹಾಗೆ ತಮಗೆ ಬೇಕಾದಾಗ ಯಾರೋ ಒಂದು ಹುಡುಗಿ ಅಲ್ಲೆಲ್ಲೋ ಲವ್ ಮಾಡಿದರೆ ಉಡುಪಿಯಲ್ಲಿ ಬಂದ್ ಮಾಡ್ತಾರೆ, ಉಡುಪಿಯಲ್ಲಿ ಲವ್ ಮಾಡಿದರೆ ಮಂಗಳೂರು ಬಂದ್ ಮಾಡ್ತಾರೆ, ಸಾವಿರಗಟ್ಟಲೆ ಜನ ಸೇರ್ತಾರೆ. ನಾನು ಅದಕ್ಕೆ ಯಾವಾಗಲೂ ಹೇಳಲಿಕ್ಕುಂಟು, ಜನ ಸೇರಿಸಬೇಕು ಅಂದರೆ ಒಂದು ಹುಡುಗಿಯನ್ನು ಲವ್ ಮಾಡಿಸಿ ಸೀನ್ ಕ್ರಿಯೇಟ್ ಮಾಡಿ ಜನ ಸೇರ್ತಾರೆ ಮಂಗಳೂರಿನಲ್ಲಿ ಅಂತ, ಸಾವಿರಗಟ್ಟಲೆ ಜನ ಸೇರ್ತಾರೆ. ಹಾಗಾಗಿ ಈ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಕರಾವಳಿಯಲ್ಲಿ. ಮತ್ತು ನಮಗೆ ಸಂಬಂಧ ಇಲ್ಲ ಅಂತ ನಾವು ಕುತ್ಕೊಳ್ಬಾರ್ದು. ಸಾಧ್ಯ ಆದಷ್ಟು ನಾವು ಮಾತಾಡಬೇಕು, ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋರಿಗೂ ನನ್ನ ಒಂದು ವಿನಂತಿ ಉಂಟು, ಕೇವಲ ಲೈಕ್ ಕೊಟ್ಟು ಒಂದು ಕಮೆಂಟ್ ಕೊಟ್ಟ ಕೂಡಲೇ ನಾವು ಸಾಧನೆ ಮಾಡಿದಾಗೆ ಆಗುವುದಿಲ್ಲ. ಅಂತ ನಿಮ್ಮ ಏರಿಯಾದಲ್ಲಿ ನಡೆಯುವಂಥ ಹೋರಾಟಗಳಿಗೆ ದೂರದಿಂದ ಹೋಗಿ ನಿಲ್ಲಿ. ಕೊನೆಯ ಪಕ್ಷ ಫೋಟೋದಲ್ಲಿ ಟಿವಿಯಲ್ಲಿ ಬಂದರೆ ಹೆದರಿಕೆ ಆಗ್ತದೆ, ಎದುರುಗಡೆ ಹೋಗಿ ನಿಲ್ಲಿ. ಆ ರೀತಿಯಾದಂಥ ಒಂದು ವ್ಯವಸ್ಥೆಯ ನಿರ್ಮಾಣ ಆಗಬೇಕು. ಮತ್ತು ಮಾಧ್ಯಮದವರು ಕೂಡ ಒಂದು ದೊಡ್ಡ ಶಕ್ತಿ. ಮಾಧ್ಯಮ ತಿರುಗಿ ಬಿದ್ದರೆ ಇಂಥದ್ದಕ್ಕೆ ಒಂದು ಒಳ್ಳೆಯ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಎಸ್, MG ಹೆಗಡೆ ಅವರೇ, ಧನ್ಯವಾದಗಳು ಸರ್. ನಮ್ಮೊಂದಿಗೆ ಬಹಳಷ್ಟು ದೀರ್ಘಕಾಲದ ಒಂದು ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ರಿ, ತಮಗೆ ಧನ್ಯವಾದಗಳು. ಎಸ್, ಕಿರಣ್ ಕುಮಾರ್ ಅವರೇ, ಕೊನೆಯದಾಗಿ ತಾವೇನು ಹೇಳಿಕೆ ಬಯಸ್ತೀರಿ? ಅದೇ ಈಗ ಹೆಗಡೆ ಅವರು ಹೇಳಿದಾಗೆ ಭ್ರಷ್ಟಾಚಾರವನ್ನು ವಿರೋಧಿಸುವವರು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಪಕ್ಷ, ವ್ಯಕ್ತಿ, ಜಾತಿ, ಧರ್ಮ ಮುಖ್ಯವಲ್ಲ. ಕೇವಲ ಭಾಷಣಗಳಲ್ಲಿ ನಾವು ಭ್ರಷ್ಟಾಚಾರ ಹೋಗಬೇಕು,
ಅಥವಾ ಅನಾಚಾರ ತೊಲಗಬೇಕು ಅಂತ ಹೇಳಿದರೆ ಸಾಕಾಗುವುದಿಲ್ಲ. ಅದರ ವಿರುದ್ಧವಾಗಿ ಸಕ್ರಿಯವಾಗಿ ಭಾಗವಹಿಸಬೇಕು, ಪಾಲ್ಗೊಳ್ಳಬೇಕು. ಇಂತಹ ಪ್ರತಿಭಟನೆಗಳನ್ನು ಬೃಹತ್ತಾಗಿ ನಡೆಸಬೇಕು. ಕೇವಲ ಕಾಟಾಚಾರದ ಪ್ರತಿಭಟನೆ ಅಥವಾ ಹೇಳಿಕೆಗಳು ಆಗಬಾರದು, ಮನಪೂರ್ವಕವಾಗಿ ಬರಬೇಕು. ಆಗ ಮಾತ್ರ ಇಂಥ ಘಟನೆಗಳು ಮರುಕಳಿಸದ ಹಾಗೆ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆಗಳು ಅಥವಾ ಒಂದು ಕಾಟಾಚಾರಕ್ಕೆ ಆಗುವಂತಹ ಪ್ರತಿಭಟನೆಗಳೇ ಎಲ್ಲ ಕಡೆಗಳಲ್ಲಿ ಆಗ್ತಾ ಇದೆ ಬಿಟ್ಟರೆ ಜನರು ಸ್ವಸ್ಫೂರ್ತಿಯಿಂದ ಇದು ಯಾವುದರಲ್ಲೂ ಕೂಡ ಭಾಗವಹಿಸ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಖಂಡಿತ ಇನ್ನು ಬಹಳ ಪ್ರಮುಖವಾಗಿ ನಮ್ಮ ಜನ ಒಂಥರ ಕಲ್ಲಿದ್ದಲಿದ್ದ ಹಾಗೆ, ಬೆಂಕಿ ಹತ್ತೋದು ತಡ, ಹತ್ತಿದ್ರೆ ಆಮೇಲೆ ಆರೋದಿಲ್ಲ, ಆ ರೀತಿಯಾಗಿ. ಈಗ ದಿಲ್ಲಿಯ ಪ್ರಕರಣವನ್ನು ನೋಡಬಹುದು ಅಥವಾ ಇನ್ನು ಹಲವಾರು ಪ್ರಕರಣಗಳು, ಜಾರ್ಖಂಡ್ನಲ್ಲಿ ಈ ರೀತಿಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಿತು. ಆದರೆ ಯಾವುದೂ ಕೂಡ ಸರ್ಕಾರವನ್ನ ಈ ರೀತಿಯ ಒಂದು ಕಾನೂನುಗಳನ್ನು ತರೋದಕ್ಕಾಗಿ ಅಥವಾ ಇಂಥ ಒಂದು ಏನು ಪ್ರಿವೆನ್ಷನ್ ಆಕ್ಟ್ಗಳನ್ನು ತರೋದಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಆಗ್ರಹ ಮಾಡಿದಂತ ಅದನ್ನು ನಾವು ಕಾಣ್ತಾ ಇಲ್ಲ. ಇನ್ನು ಬಹಳ ಪ್ರಮುಖವಾಗಿ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ಬೋದು, ಅಕ್ರಮ ಮರಳು ಮಾಫಿಯಾ ಇರ್ಬೋದು, ಕರಾವಳಿ ಜಿಲ್ಲೆಯಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿದೆ. ಇದರ ಬಗ್ಗೆ ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಅವೇರ್ನೆಸ್ ಮೂಡ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ನಿಜವಾಗಿ ಕೂಡ ಒಪ್ಕೊಳ್ಬೇಕಾಗ್ತದೆ. ಯಾಕಂದರೆ MG ಹೆಗಡೆ ಅವರೇ, ಮಂಗಳೂರಿನಲ್ಲಿ ಇತ್ತೀಚೆಗೆ ಹನುಮಂತ ಕಾಮತ್ ಅವರಿರ್ಬೋದು ಅಥವಾ ಇನ್ನೂ ಹಲವಾರು ಜನ ಅದರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯ ಥ್ರೆಟ್ಗಳು ಅವರಿಗೆ ಬರ್ತಾನೆ ಇವೆ. ಇಲ್ಲ ನೋಡಿ, ಈ ಥ್ರೆಟ್ಗಳು ನಾನು 10-15 ವರ್ಷ ನಾನು ಅನೇಕ ಸಂದರ್ಭಗಳಲ್ಲಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ನನಗೂ ಅನುಭವಕ್ಕೆ ಬಂದಿದೆ. ಬಟ್ ಅವರು ಥ್ರೆಟ್ ಕೊಡುವಾಗ ನೋಡ್ತಾರೆ ಜನ ಯಾರು, ಹೇಗೆ, ಬ್ಯಾಕ್ಗ್ರೌಂಡ್ ಏನು ಅಂತೆಲ್ಲ ನೋಡಿಕೊಂಡೇ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಏನು ಹೇಳ್ತಾರೆ ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನಗಳು ನಡೀತದೆ. ಏಕಾಏಕಿ ಕ್ರೈಮ್ ಅಟ್ಯಾಕ್ ಆಗೋದಿಲ್ಲ. ಈಗ ಉದಾಹರಣೆಗೆ ನನಗೆ ಅನ್ನಿಸೋದು ಆ ಅಧಿಕಾರಿಗೆ ಆ ರೀತಿಯಾದಂಥ ಯಾವುದೋ ಒಂದು ಮಾನಸಿಕ ಹಿಂಸೆ ಕೊಡುವಂಥ ಏನೋ ಒಂದು ರೀತಿ ಮಾಡಿದ್ದಾರೆ ನನ್ನ ಒಂದು ಗೆಸ್. ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವ ರೀತಿಯಲ್ಲಿಯೂ ಮಾಡಿರುವ ಸಾಧ್ಯತೆ ಉಂಟು. ಈಗ ನನಗೆ ನಿಮ್ಮ ಇಂಥ ಹೋರಾಟ ಚರ್ಚೆಗಳಿಗೆ ಬರುವಾಗ ಅಥವಾ ಬಂದ ಮೇಲೆ ನನಗೆ ಅನೇಕ ಜನ ಮಿತ್ರರು ಕೇಳ್ತಾರೆ, ನಿಮಗೆ ನೀವು ಯಾಕೆ ಹಾಗೆಲ್ಲ ಮಾತಾಡೋದು ಮಾರ್ರೆ ಅಂತ. ಸ್ವಾಭಾವಿಕವಾಗಿ, ಯಾಕಂದರೆ ನಾವು ಕಟುವಾಗಿ ಮಾತಾಡುವಾಗ ಸ್ವಲ್ಪ ನಮ್ಮ ಸ್ನೇಹಿತರು ಸಂಬಂಧಿಕರಿಗೆಲ್ಲ ಇದೆಲ್ಲ ನಿಮಗೆ ಯಾಕೆ ಬೇಕು, ನಿಮಗೆ ಎಂತ ಸಿಗ್ತದೆ ಇದರಲ್ಲಿ, ಈ ರೀತಿಯಾದಂಥ ಅಂಥದ್ದು ಆದ ಕೂಡಲೇ ನಮಗೂ ಎಲ್ಲೋ ಒಂದು ಹಿಂದೇಟಾಗ್ತದೆ. ಸೊ ಒಟ್ಟು ಪೊಲೀಸು ವ್ಯವಸ್ಥೆ, ಅಧಿಕಾರಿ ವ್ಯವಸ್ಥೆ ಅಲ್ಲ, ಸಮಾಜದಲ್ಲಿ ಸಮಾಜ ಮತ್ತು ವಿಶೇಷವಾಗಿ ಮಾಧ್ಯಮದವರು ಈ ರೀತಿ ಕೆಲಸ ಮಾಡ್ತಕ್ಕಂಥವರಿಗೆ ಅಂಥವರಿಗೆಲ್ಲರಿಗೂ ಇಡೀ ಸಮಾಜವೇ ಎದ್ದು ನಿಂತು ಇಲ್ಲ ನಾವು ನಿಮ್ಮೊಟ್ಟಿಗಿದ್ದೇವೆ ಹೇಳಿದರೆ ಮಾತ್ರ ನಮಗೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಇಂಥ ಚರ್ಚೆಗೆ ಬರುವಾಗ ನಾವು ಸ್ವಲ್ಪ ಆಲೋಚನೆ ಮಾಡುವ ಪರಿಸ್ಥಿತಿ ಬಂದು ಮುಟ್ಟಿದೆ ಈಗ. ಹಾಗೆ ಆಗ ಏನಾಗ್ತದೆ, ಅಂಥ ಧ್ವನಿಗಳೆಲ್ಲ ಕ್ಷೀಣ ಆಗ್ತಾ ಹೋಗ್ತದೆ. ಈಗ ನಮಗೆ 4-5 ಥ್ರೆಟ್ ಬಂದರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಾಗಿ ನಾವು ಹೋರಾಟ ಮಾಡ್ತೇವೆ. ಅದಕ್ಕಿಂತ ಮೀರಿ ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ಕಷ್ಟ ಅಂತ ಅನಿಸ್ತದೆ. ಆ ರೀತಿಯ ಧ್ವನಿಗಳು ಕ್ಷೀಣ ಆಗ್ತಾ ಹೋದಾಗೆ ಅದು ದೊಡ್ಡ ಅಪಾಯ ಆಗ್ತದೆ. ಈಗ ಉದಾಹರಣೆಗೆ ನೀವು ಮಾಧ್ಯಮದಲ್ಲಿ ನಿಮಗೆ 4-5 ಥ್ರೆಟ್ ಬಂದರೆ ಅಥವಾ ಇಂಡೈರೆಕ್ಟ್ ಆಗಿ ಬ್ಲ್ಯಾಕ್ ಮೇಲ್ ಸ್ಟಾರ್ಟ್ ಆದರೆ, ಹೆದರಿಕೆ ಹುಟ್ಟಿಸಿದರೆ ಮಾನಸಿಕವಾಗಿ ಭಯ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಜನ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನನ್ನ ರಿಕ್ವೆಸ್ಟ್ ಇಷ್ಟೇ, ಹೋರಾಟಗಾರರನ್ನ ಹೀರೋ ಮಾಡಿ. ನೀವು ಹೋರಾಟಗಾರರ ಹಿಂದೆ ನಿಲ್ಲಿ. ಯಾವುದೇ ಹೋರಾಟ ಇರಲಿ, ಅಧಿಕಾರಿ ಇರಲಿ, ಮಾಧ್ಯಮದ ಒಬ್ಬ ವರದಿಗಾರ ಇರಲಿ ಅಥವಾ ಸಾಮಾಜಿಕ ಹೋರಾಟಗಾರ ಇರಲಿ, ಯಾರೇ ಇರಲಿ, ಹೋರಾಟಗಾರರು ಅಂದರೆ ಬೀದಿಗಿಳಿದು ಹೋರಾಟ ಮಾಡೋರು ಅಂತಲ್ಲ ನಾನು ಹೇಳಿದ್ದು. ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ಮತ್ತು ಸಾಮಾಜಿಕ ಸಮಸ್ಯೆ ವಿರುದ್ಧ ಧ್ವನಿ ಎತ್ತುತ್ತಾನೆ, ಬರೀತಾನೆ, ಮಾತಾಡ್ತಾರೆ, ಹೋರಾಟಕ್ಕೆ ಜನರನ್ನು ಪ್ರೇರೇಪಿಸ್ತಾರೆ ಹೇಳುವವರನ್ನು ನೀವು ಶಾಲೆಗಳಲ್ಲಿ ಕರೆದು ಸನ್ಮಾನಕ್ಕೆ ಕರೀರಿ, ಅದು ವಾರ್ಷಿಕೋತ್ಸವಕ್ಕೆ ಕರೀರಿ. ಆಗ ಅವರಿಗೂ ಧೈರ್ಯ ಬರ್ತದೆ. ಆಗ ಆಟೋಮೆಟಿಕ್ಕಾಗಿ ಜನರಿಗೂ ಒಂದು ನಾಯಕತ್ವ ಸಿಗ್ತದೆ. ಈಗ ಅಂಥವ್ರ ಕಲೆ ನಾಯಕತ್ವ ಇಲ್ಲ, ಸಮಸ್ಯೆ ಆಗಿರೋದು ಅದು ಕೂಡ. ನಾಯಕತ್ವ ಬೇರೆ ಕಡೆಯಲ್ಲಿ ಉಂಟು, ಜಾತಿ ಧರ್ಮ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆಯವರ ನಿಯಂತ್ರಣದಲ್ಲಿ ಉಂಟು. ಹಾಗಾಗಿ ಅಂಥವ್ರ ಕೈಗೆ ನಾಯಕತ್ವ ಸಮಾಜ ಕೊಟ್ಟರೆ ಮಾತ್ರ, ನಾನು ಅದೇ ಹೇಳುದು, ಒಳ್ಳೆಯ ನಾಯಕ ಆಕಾಶದಿಂದ ಬೀಳುವುದಿಲ್ಲ, ಸಮಾಜವೇ ಅಂಥವನನ್ನು ಗುರುತಿಸಿ ನೀನು ಹೋಗು ನಾನು ಇದ್ದೇನೆ ಹೇಳಿದರೆ ಮಾತ್ರ ಒಳ್ಳೆಯ ನಾಯಕತ್ವ ಬರ್ತದೆ, ಉತ್ತರ ಸಿಗ್ತದೆ. ಓಕೆ, ಧನ್ಯವಾದಗಳು MG ಹೆಗಡೆ ಅವರೇ, ಧನ್ಯವಾದಗಳು ಕಿರಣ್ ಮಂಜನ್ ಬೈಲ್ ಅವರೇ, ಧನ್ಯವಾದಗಳು. ವೀಕ್ಷಕರೇ, ನಾವು ಚರ್ಚೆಯನ್ನು ಮಾಡ್ತಾ ಇದ್ದದ್ದು ಇವತ್ತು DK ರವಿ ಅನ್ನತಕ್ಕಂಥ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ
ದಕ್ಷ ಪೊಲೀಸ್ ಅಧಿಕಾರಿ ಇವತ್ತು ನಿಗೂಢವಾಗಿ ಅನುಮಾನಾಸ್ಪದವಾಗಿ ಸಾವಿಗೆ ಈಡಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಜನಾನುರಾಗಿಯಾಗಿ ಮೆರೆದಂಥ ಒಬ್ಬ ಪೊಲೀಸ್ ಅಧಿಕಾರಿ ದಲಿತರ ಮನೆಗಳಲ್ಲಿ ಸಹಭೋಜನ ಇರ್ಬೋದು, ಇನ್ನಿತರ ಹಲವಾರು ಕ್ರಮಗಳ ಮೂಲಕ ಜನರಿಗೆ ಹತ್ತಿರ ಆಗುವಂಥ ಪ್ರಯತ್ನವನ್ನು ಮಾಡಿದರು. ಇನ್ನು ಬಹಳ ಪ್ರಮುಖವಾಗಿ ಆ ಭಾಗದಲ್ಲಿ IAS ಆಗಬೇಕಾದಂಥ IAS ಮಾಡಬೇಕು ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡಂಥ ಒಂದಷ್ಟು ಮಕ್ಕಳಿಗಳಿಗೆ ಉಚಿತವಾಗಿ ಕ್ಲಾಸಸ್ಗಳನ್ನು ನಡೆಸುವಂಥದ್ದು, ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಜನರಿಗೆ ಹತ್ತಿರವಾಗುವಂಥ ಪ್ರಯತ್ನವನ್ನು ಏನು DK ರವಿ ಅವರು ಮಾಡ್ತಾ ಇದ್ದರು. ಆದರೆ ದುರಂತ ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಮರಳು ಮಾಫಿಯಾ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಒಂದಷ್ಟು ಭ್ರಷ್ಟ ರಾಜಕಾರಣಿಗಳಿರ್ಬೋದು, ಇವರೆಲ್ಲರನ್ನ ಎದುರು ಹಾಕಿಕೊಂಡಂಥ ಪರಿಣಾಮವಾಗಿ ಇವತ್ತು ನಿಗೂಢವಾಗಿ ಸಾವನ್ನು ಅಪ್ಪಿದ್ದಾರೆ. ಇದರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಒಂದು ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತ ಆಗಿರುವಂಥದ್ದು. ಕೇವಲ 4 ತಿಂಗಳಲ್ಲಿ 129 ಕೋಟಿಗೂ ಅಧಿಕ ಮೌಲ್ಯದ ಮೊತ್ತವನ್ನು ತೆರಿಗೆ ಸಂಗ್ರಹದ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ಸೇರಿಸಿದಂಥ ಒಬ್ಬ ದಕ್ಷ ಅಧಿಕಾರಿಯವರು. ಇವರ ಬಗ್ಗೆ ಬೆಳಗ್ಗಿನಿಂದ ನಾವು ಎಲ್ಲ ಮಾಧ್ಯಮಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ನಿಜವಾಗಿ ಕೂಡ DK ರವಿ ಅವರ ಸಾವಿನ ಹಿಂದೆ ಇರುವಂಥ ಸತ್ಯಾಂಶಗಳು ಏನು ಅನ್ನುವಂಥದ್ದು ಅತ್ಯಂತ ಶೀಘ್ರವಾಗಿ ಜನರ ಮುಂದೆ ಬರಲಿ ಅನ್ನುವ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.